ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನ್ನಿತ ಮಲ್ಲ ಸುದ್ದಿಲು ಮಾಧ್ಯಮ ಸ್ವಾತಂತ್ರ್ಯಗೂ ಇಡೀ ತಾನು ಮರ್ಯಾದೆ ಕೊರ್ಪೆ ಆಂಡ ವಿರೋಧಿಲಿನ ಕುತಂತ್ರಗೂ ಬೂರ್ದು ತಪ್ಪು ಮಾಹಿತಿ ಪ್ರಸಾರ ಮಲ್ಪರೆ ಬಲ್ಲಿ ಕೇಂದ್ರ ಮಂತ್ರಿ ಸದಾನಂದ ಗೌಡ್ರು ತುಳು ಕನ್ನಡ ಲಿಪಿಟ್ಟು 1200 ತುಳು ಶಬ್ದಲು ಜೈ ತುಳುನಾಡು ಸಂಘದ ನಿಲೆಟ್ಟು ಕಡೀರ್ದ ಆನ್ಲೈನ್ ಡಿಕ್ಷನರಿ ಕೊಪ್ಪರಿಗೆ ಬಿಡುಗಡೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೊಕ್ಕ ಯಕ್ಷಧ್ರುವ ಫಟ್ಲ ಫೌಂಡೇಶನ್ ಟ್ರಸ್ಟ್ ದ ನಿಲೆಟ್ಟು ಭೂತಕಟ್ಟುನ ಕಲಾವಿದರಿಗೂ ತೆನಸು ಕಿಟ್ಟುಲಿನ ಪಟ್ಟುನ ಕಾರ್ಯಕ್ರಮ. ಕುಡ್ಲ ನಗರಡು ಜನಕ್ಲೆಗೂ ಪ್ರಯೋಜನದಾಂತಿನ ಬಸ್ ಸ್ಟ್ಯಾಂಡ್ಲು ಸ್ಮಾರ್ಟ್ ಸಿಟಿ ಯೋಜನೆಡು 4 ಕೋಟಿ 80 ಲಕ್ಷ ರೂಪಾಯಿ ಖರ್ಚಿಡು ಕಟ್ಟದು 22 ಬಸ್ ಸ್ಟ್ಯಾಂಡ್ಲು ಒಂಜಿ ವರದಿ. ವಾರ್ತೆದ ವಿವರ. ಮಾಧ್ಯಮ ಸ್ವಾತಂತ್ರ್ಯಗೂ ಇಡೀ ತಾನು ಮರ್ಯಾದೆ ಕೊರ್ಪೆ ಆಂಡ ಇರೋದಿಲಿನ ಕುತಂತ್ರಗೂ ಬೂರ್ದು ತಪ್ಪು ಮಾಹಿತಿ ಪ್ರಸಾರ ಮಲ್ಪರೆ ಬಲ್ಲಿಂದ ಕೇಂದ್ರ ಮಂತ್ರಿ ಸದಾನಂದ ಗೌಡ್ರು ಪಂತೆರ ತನ್ನ ಮಿತ್ತು ಸುಳ್ಳು ಪ್ರಸಾರ ಮಲ್ಪನ ಸಾಧ್ಯತೆ ಇತ್ತದು ಕಿಡಿಗೇಡಿಲು ನಕಲಿ ಸಿಡಿ ಸೃಷ್ಟಿ ಮಲ್ತದು ಮಾಧ್ಯಮಲಿಡು ಪಾಡುನೇಟು ಉಲ್ಲೆರಂದು ಆರು ಒವ್ವೇ ಮರ್ಯಾದೆ ದೆಪ್ಪುನ ಸುದ್ದಿ ಪ್ರಸಾರ ಮಲ್ಪಂದಿನಂಚ ಮಾಧ್ಯಮಲನ ಮಿತ್ತು ತಡೆಪು ಆಜ್ಞೆ ಪಾಡ್ಪಾದಿರ ತನ್ನ ಎದುರು ಒವ್ವೇ ಮರ್ಯಾದೆ ದೆಪ್ಪುನ ಸುದ್ದಿ ಪ್ರಸಾರ ಮಲ್ಪಂದಿನಂಚ ಮಾಧ್ಯಮಲ ಮಿತ್ತು ತಡೆಪು ಆಜ್ಞೆನ ಕೇಂದ್ರ ಮಂತ್ರಿ ಡಿ.ವಿ. ಸದಾನಂದ ಗೌಡ್ರು ಪಾಡ್ಪಾದಿರ ಕೇಂದ್ರ ಸರ್ಕಾರ ಬೇಗ ಮಂತ್ರಿಮಂಡಲ ಪೀರ ಕಟ್ಟೆರೆ ಇತ್ತದು ಈ ಪೊರ್ತುಡು ಕೆಲವು ಪೇಪರ್ ಚಾನೆಲ್ ತನ್ನ ಮಿತ್ತು ಸುಳ್ಳು ಸುದ್ದಿ ಪ್ರಸಾರ ಮಲ್ಪುನ ಸಾಧ್ಯತೆ ಇತ್ತದು ಕಿಡಿಗೇಡಿಲು ನಕಲಿ ಸಿಡಿ ಸೃಷ್ಟಿ ಮಲ್ತದು ಮಾಧ್ಯಮಲಿಡು ಪಾಡುನೆಟ್ಟುಲ್ಲೆರುಂದು ಕಾರಣ ಕೊರ್ದು ಕೇಂದ್ರ ಮಂತ್ರಿ ಡಿ.ವಿ. ಸದಾನಂದ ಗೌಡ್ರು ಕೋರ್ಟ್ಗೂ ಅರ್ಜಿ ಪಾಡ್ದಿತ್ತೆರ ಈ ಬಗೆಟ್ ಕೆಲವು ದುಂಬುದ ದೃಷ್ಟಾಂತ ಉದಾರ್ಮೆ ಕೊರ್ನ ಮಂತ್ರಿಯರು ದುಂಬು ಅಮೆರಿಕಾದ ಗುರ್ಕಾರ್ಯರಾದಿತ್ತಿನ ಬರಾಕ್ ಒಬಾಮಾ ಬ್ರಿಟನ್ ರಾಣಿ ಕ್ವೀನ್ ಎಲಿಜಬೆತ್ ಬಗೆಟ್ ನಕಲಿ ವಿಡಿಯೋ ಮಲ್ತದಿತ್ತನಂದು ತನ್ನ ಅರ್ಜಿಡು ತೋಜಾದಿರ ಅರೆನ ಅರ್ಜಿನ ಒತ್ತೊನ್ನ ಕೋರ್ಟು ಮರ್ಯಾದೆ ದೆಪ್ಪುನ ವರದಿ ಮಲ್ಪೆರೆ ಬಲ್ಲಿಂದು ತಡೆಪು ಪಾಡ್ದುಂಡ ಒಂದು ಸಾರ್ವಜನಿಕ ವಲಯಡು ಚರ್ಚೆಗೆ ಕಾರಣ ಆದ ಸಾಮಾಜಿಕ ಜಾಲತಾಣಡು ಉತ್ತರ ಕೊರ್ನ ಸದಾನಂದ ಗೌಡ್ರು ಓಟು ಮಂತ್ರಿಮಂಡಲ ಕಟ್ಟುನ ಕುಡ ಕಟ್ಟುನ ಪೊರ್ತುಡು ವಿರೋಧಿಲು ಈ ದುಂಬುಲ ತನ್ನ ಮಿತ್ತು ವೈಯಕ್ತಿಕವಾದ ಮರ್ಯಾದೆ ದೆಪ್ಪೆರೆ ತೂತೆರ ಮಾಧ್ಯಮ ಸ್ವಾತಂತ್ರ್ಯಗೂ ತಾನು ಇಡೀ ಮರ್ಯಾದೆ ಕೊರ್ಪೆ ಆಂಡ ವಿರೋಧಿಲಿನ ಕುತಂತ್ರಗೂ ಬೂರ್ದು ತಪ್ಪು ಮಾಹಿತಿ ಪ್ರಸಾರ ಮಲ್ಪೆರೆ ಬಲ್ಲಿ ಪನ್ಪುನ ಉದ್ದೇಶಡು ಈ ಆಜ್ಞೆ ಪಾಡ್ಪಾವಡಾಂಡ ದಯಮಲ್ತು ಏರ್ಲ ತಪ್ಪು ತೆರೆಯೊನ್ನರೆ ಬಲ್ಲಿಂದ ಸದಾನಂದ ಗೌಡ್ರು ಪಂತೆರ ಅಕ್ರಮವಾದ ಗಾಂಜಾ ಮಾರ್ಯರೆ ಸಾಗವಂದಿಪ್ಪುನಗ ಶುಕ್ರವಾರ ರಾತ್ರಿ ಕುಡ್ಲದ ಕೊಟ್ಟಾರಡು ಇರುವೆರಿನ ಪೊಲೀಸರು ಪತ್ತಿದೆರ ಅಕ್ಲೆಡ್ದು ಒಟ್ಟು 4 ಕಿಲೋ ಗಾಂಜಾ ಮಾರಾಟಗೂ ಗಾಂಜಾ ಸಾಗವಂದಿತ್ತಿನ ಬೊಲೆರೋ ಗಾಡಿನ ಸ್ವಾಧೀನಗುದೆ ತೊಂದುನುಂದು ಕುಡ್ಲಾ ನಗರದ ಡಿಸಿಪಿ ಹರಿರಾಮ್ ಶಂಕರ್ ಸುದ್ದಿಕೂಟೋಡು ತೆರಿಪಾದೆರ ಕುಡ್ಲಾ ನಗರಡು ಅಕ್ರಮ ಗಾಂಜಾ ಮಾರೊಂದಿತ್ತಿನೇನು ಪೊಲೀಸರು ನಾಡು ಪತ್ತದು ಇರುವೆರು ಆರೋಪಿಲೇನು ಪತ್ತಿದೆರ ಈ ಬಗೆಟ್ ಕುಡ್ಲಾ ನಗರ ಡಿಸಿಪಿ ಹರಿರಾಮ್ ಶಂಕರ್ ಶನಿವಾರ ಸುದ್ದಿಕೂಟೋಡು ವಿವರ ಕೊರಿಯರ ಶಿಹಾಬುದ್ದೀನ್ ಬಕ ಲತೀಫ್ ಪನ್ಪುನ ಪುದರ್ದ ಇರುವೆರೇನು ಪತ್ತದಂಡ ಅಕ್ಲಿಡ್ದು 2 ಕಿಲೋ ಗಾಂಜದ ಇರುವ ಪ್ಯಾಕೆಟ್ಲೇನು ಸ್ವಾಧೀನಗುದೆ ತೊಂದುಂಡು ಈ ಕೆಲಸಗೂ ಗಳಸದಿನ ಬೊಲೆರೋ ಮ್ಯಾಕ್ಸಿ ಟ್ರಕ್ ಗಾಡಿ ಸೇರ್ದು 11,17,000 ರೂಪಾಯಿ ಬೆಲೆತ ಸೊತ್ತಲೇನು ಸ್ವಾಧೀನಗುದೆ ತೊಂದುನುಂದು ಆರ್ಪಂಡೆರ ಶುಕ್ರವಾರ ರಾತ್ರಿ ನಗರದ ಉರುವ ಸ್ಟೇಷನ್ದ ಪೊಲೀಸರು ಕೊಟ್ಟಾರ ಚೌಕಿದ ಚೆಕ್ ಪೋಸ್ಟ್ ಕೈತಲ್ ಗಾಡಿಲಿನ ತನಿಖೆ ಮಲ್ತೊಂದಿಪ್ಪುನಗ ಒಡಿಪು ಕಡೆಡ್ದು ಬತ್ತಿನ ಕೇರಳ ರಿಜಿಸ್ಟ್ರಿದ ಗಾಡಿಡ್ ಪ್ಲಾಸ್ಟಿಕ್ ಟ್ರೇ ನಿಲ್ಕೆ ಲಿಂಬೆದ ಪುಳಿತ ನಡುಟು ಗಾಂಜಾ ದೀದ್ ಸಾಗವಂದಿತ್ತೆರ ಆರೋಪಿಲೇನು ಪತದಿತ್ತದು ತನಿಖೆ ದುಂಬರಿದನೆಂದು ಹರಿರಾಮ್ ಶಂಕರ್ ಪಂಡೆರ ಪೂರ್ವ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೊಟ್ಟಾರ ಚೌಕಿ ಚೆಕ್ ಪೋಸ್ಟಲ್ಲಿ ನಿನ್ನೆ ನಮಗೆ ಪ್ರಯರ್ ಇನ್ಫಾರ್ಮೇಷನ್ ಒಂದು ಡ್ರಗ್ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಆಂಧ್ರ ಪ್ರದೇಶದಿಂದ ಕೇರಳಕ್ಕೆ ಡ್ರಗ್ ಟ್ರಾನ್ಸ್ಪೋರ್ಟೇಷನ್ ನಡೀತಾ ಇದೆ ಅಂತ ಮಾಹಿತಿ ಸಿಕ್ಕಿದ ಬೇಸಿಸಲ್ಲಿ ನಿನ್ನೆ ಚೆಕ್ ಪೋಸ್ಟಲ್ಲಿ ಒಂದು ಮಹೀಂದ್ರ ಪಿಕಪ್ ಗಾಡಿ ನಮ್ಮ ACP ಸೆಂಟ್ರಲ್ ಹೆಗಡೆ ಅವರದ್ದು ಟೀಮು ಹಾಗೂ ಇನ್ಸ್ಪೆಕ್ಟರ್ ಜ್ಯೋತಿರ್ಲಿಂಗ್ ಅವರ ತಂಡ ಅದನ್ನು ಸ್ಟಾಪ್ ಮಾಡಿ ತಪಾಸಣೆ ಮಾಡಿದಾಗ ಅದರಲ್ಲಿ 2 ಜನ ಕಾಸರಗೋಡು ಮೂಲದವರು ಸುಮಾರು 20 ಪ್ಯಾಕೆಟ್ಗಳಲ್ಲಿ ಆಗಿ ಟೋಟಲ್ 40 ಕಿಲೋಗ್ರಾಮ್ ಗಾಂಜಾ ಟ್ರಾನ್ಸ್ಪೋರ್ಟೇಷನ್ ಮಾಡೋದು ಕಂಡು ಬಂದಿದೆ. ಅವರನ್ನು ವಶಕ್ಕೆ ತಗೊಂಡು ಮತ್ತು ಪೊಲೀಸ್ ಕಸ್ಟಡಿಗೆ ರಿಕ್ವೆಸ್ಟ್ ಕೊಡ್ತಾ ಇದ್ದೀವಿ. ಫರ್ದರ್
ಇದುವರೆಗೆ ನಾವು ಯಾವ ಕೇಸುಗಳಲ್ಲಿ ಹೇಗೆ ಬ್ಯಾಕ್ ಟ್ರ್ಯಾಕ್ ಮಾಡಿ ಆಂಧ್ರ ಪ್ರದೇಶದಿಂದಾಗಲಿ ಬ್ಯಾಂಗ್ಳೂರಿಂದಾಗಲಿ ಹೇಗೆ ನಾವು ಬ್ಯಾಕ್ ಟ್ರ್ಯಾಕ್ ಮಾಡಿ ಉಳಿದ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೀವಿ, ಅದೇ ರೀತಿಯಲ್ಲಿ ಈ ಕೇಸ್ ಕೂಡ ಬ್ಯಾಕ್ ಟ್ರ್ಯಾಕ್ ಮಾಡಿ ಫರ್ದರ್ ಅರೆಸ್ಟ್ ಆಗ್ತದೆ. ಇದರಲ್ಲಿ ಒಂದು ಮಹೀಂದ್ರ ಪಿಕಪ್ ಗಾಡಿ, ಅದೇ ರೀತಿಯಲ್ಲಿ 40 kg ಗಾಂಜಾ ಸೀಜರ್ ಆಗಿದೆ. ಇದು ಇಬ್ಬರು ಅಕ್ಯೂಸ್ಡು ಕೇರಳ ಕಾಸರಗೋಡು ಮೂಲದವರು. ಫೈನಲ್ ಡೆಸ್ಟಿನೇಷನ್ ಕಾಸರಗೋಡು ಇತ್ತು. ಫರ್ದರ್ ಸಪ್ಲೈ, ಆ ಡ್ರಗ್ದು ಸಪ್ಲೈ ಕಾಸರಗೋಡು ಹಾಗೂ ಮಂಗಳೂರು ಸಿಟಿ ಪೊಲೀಸ್ ಲಿಮಿಟಲ್ಲಿ ಇರುವಂಥ ಏರಿಯಾಗಳಲ್ಲಿರುವಂಥ ಕಾಲೇಜ್ ಸ್ಟೂಡೆಂಟ್ಸು ಮತ್ತು ಇತರ ಸ್ಥಾಪನೆಗಳಿಗೆ ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಟಾರ್ಗೆಟ್ ಮಾಡಿ ಪ್ಲ್ಯಾನ್ ಮಾಡುತ್ತಿದ್ದರು. ಕುಡ್ಲಡು ಸ್ಮಾರ್ಟ್ ಸಿಟಿ ಯೋಜನೆದಡಿಟ್ಟು ಸುಮಾರು 4,80,00,000 ರೂಪಾಯಿ ಖರ್ಚು ಮಲ್ತದು 22 ಹೊಸ ಬಸ್ ಸ್ಟ್ಯಾಂಡ್ಲೇನು ಕಟ್ಟದಿತ್ತಾರೆ. ಆಂಡ ಈ ಬಸ್ ಸ್ಟ್ಯಾಂಡ್ಲು ಪೂರ ಜನಕ್ಲಿನ ಉಪಯೋಗಗೂ ಒದಗದಜೆ. ಅಂಚನೆ ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರ ಕಟ್ಟದಿನ ಬಸ್ ಸ್ಟ್ಯಾಂಡ್ಲ ಪರ್ಪಿಲೇರು ಗತಿದಾಂತಿನಕ್ಲಿನ ಇಲ್ಲಾದು ಪೋತುಂಡು. ಇತ್ತೆ ಆ ಬಗೆಟ್ ಒಂಜಿ ವರದಿ. ನಿಕುಲಿತ್ತೆ ತೂವೊಂದುಲ್ಲರು ಕುಡ್ಲದ ಪುರ್ಲುದ ಬಸ್ ಸ್ಟ್ಯಾಂಡ್ಲು ಸ್ಮಾರ್ಟ್ ಸಿಟಿ ಕುಡ್ಲಗ್ ಬೋರ್ಡಾದ್ ಕಟ್ಟದಿನವು 4,80,00,000 ರೂಪಾಯಿ ಖರ್ಚಿಡು 22 ಬಸ್ ಸ್ಟ್ಯಾಂಡನ್ನು ಸ್ಮಾರ್ಟ್ ಸಿಟಿ ಯೋಜನೆಡ್ ಕಟ್ಟರೆ ಅಪಗ ಕುಡ್ಲ ಮಹಾನಗರ ಪಾಲಿಕೆ ಕಮಿಷನರ್ ಆದಿತ್ತಿನ ಮೊಹಮ್ಮದ್ ನಜೀರ್ ಟೆಂಡರ್ಲೆತ್ತದಿತ್ತೆರ. ಜನಕ್ಲಿನ ತೆರಿಗೆದ ದುಡ್ಡುಡು ಬಸ್ ಸ್ಟ್ಯಾಂಡ್ ಆಂಡ ಅವು ಜನಕ್ಲಿಗ್ ಪ್ರಯೋಜನ ಆತಜಿ ಏರೇರು ಗಳಸುನಂಚ ಆಂಡ್. ನನ್ನ ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರ ಕಟ್ಟದಿನ ಬಸ್ ಸ್ಟ್ಯಾಂಡ್ಲು ಪರ್ಪೆಲೇರ್ನ ಗತಿದಾಂತಿನಕ್ಲೆನ ಆಶ್ರಯ ತಾಣ ಆದುಂಡು. ಅವಿನು ತೂವನಂದೆ ಇಂಚಾಯರೆ ಕಾರಣ. ಸ್ಮಾರ್ಟ್ ಸಿಟಿ ಬಸ್ ಸ್ಟ್ಯಾಂಡ್ ಮಾತಾ ಜನಕ್ಲೆನ ತೆರಿಗೆದ ಕಾಸು ಹಾಳು ಮಲ್ಪರೆ ಕಟ್ಟದಿನವು. ಮಾತಾ ಅವೈಜ್ಞಾನಿಕ ಕಾಮಗಾರಿಯಿಂದ ಪನ್ಪೆರು ಮಾಜಿ ಕಾರ್ಪೊರೇಟರ್ ದಯಾನಂದ್. ಇಲ್ಲಿ ಯಾರು ಆಡಳಿತ ಮುನ್ನಡೆಸುವವರಿಗೂ ಇಲ್ಲಿನ ಜನರ ಬದುಕಿಗೂ ಸಂಬಂಧ ಇಲ್ವಾ ಅನ್ನುವಂಥ ಪರಿಸ್ಥಿತಿ ಈಗ ವಾತಾವರಣ ಬೆಳೆದು ನಿಂತಿದೆ. ಅದು ಅಲ್ಲಿ ಒಂದು ಕಂಬಳದ ರೀತಿ ಆಗ್ತಾ ಇದೆ. ಒಂದು ಜೋರಾದ ಮಳೆ ಬಂದರೆ ಫುಲ್ಲು ನೀರು ನಿಲ್ತದೆ, ಗಾಡಿಗಳಿಗೆ ಹೋಗಲಿಕ್ಕೆ ಆಗೋದಿಲ್ಲ, ಸಿಕ್ಕಾಕೊಳ್ತವೆ, ಇದೆಲ್ಲ ಸಮಸ್ಯೆಗಳು ಮುಂದುವರಿತಾ ಇದ್ದಾವೆ. ಹಾಗೆಯೇ ಈಗ ಸ್ಮಾರ್ಟ್ ಸಿಟಿಯ ಹೆಸರಿನಲ್ಲಿ ಅಲ್ಲಲ್ಲಿ ಬಸ್ ಸ್ಟ್ಯಾಂಡ್ಗಳನ್ನೆಲ್ಲ ಹೆದ್ದಾರಿಯಲ್ಲೆಲ್ಲ ಮಾಡೋದನ್ನು ನಾವು ಕಾಣ್ತೇವೆ. ಒಂದು ಕಡೆ ಹೆದ್ದಾರಿಯವರು ಇಲಾಖೆಯವರು ಕೂಡ ಒಂದು ಬಸ್ ಸ್ಟ್ಯಾಂಡನ್ನು ಮಾಡಿದ್ದಾರೆ. ಅದರ ಹತ್ತಿರ ಸ್ಮಾರ್ಟ್ ಸಿಟಿಯವರ ಬಸ್ ಸ್ಟ್ಯಾಂಡ್ ಇದೆ, ಉಪಯೋಗ ಇಲ್ಲ. ಅದರಲ್ಲಿ ಈಗ ಏನಾಗಿದೆ ಅಂದರೆ ಯಾರೋ ಈಗ ತಾತ್ಕಾಲಿಕವಾಗಿ ಅದನ್ನು ಮನೆ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಈ KPT ಹತ್ತಿರ ಎಲ್ಲ ನಾವು ನೋಡ್ತಾ ಇದ್ದೇವೆ. ಯಾಕೆ ತಾತ್ಕಾಲಿಕ ಮನೆ ಮಾಡಿಕೊಂಡು ಅಡುಗೆ ಮಾಡಿಕೊಂಡೆಲ್ಲ ವಾಸವಾಗ್ತಾ ಇದ್ದಾರೆ. ಅಂದರೆ ಇಷ್ಟೊಂದು ನಿಷ್ಪ್ರಯೋಜಕ ವ್ಯವಸ್ಥೆಗಳನ್ನು ಇವರು ಯಾಕೆ ಮಾಡ್ತಾರೆ ಅನ್ನುವಂಥದ್ದು, ಇವು ಯಾರ ದುಡ್ಡನ್ನು ಇವರು ಪೋಲ್ ಮಾಡ್ತಾ ಇದ್ದಾರೆ. ಹಾಗೆಯೇ ನಾವು ಬೇರೆ ಬೇರೆ ಕಡೆ ಈ ಊರಿನ ಸಿಟಿಯಲ್ಲಿ ಹೊರಗೆ ನೋಡುವಾಗ ಪಚ್ಚನಾಡಿಯ ಮುಖ್ಯ ಹೆದ್ದಾರಿಯಲ್ಲಿ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಲಿಕ್ಕೆ ಆಗೋದಿಲ್ಲ. ಅಲ್ಲಿ ಹುಲ್ಲು ಬೆಳೆದು ಜನರಿಗೆ ಅಲ್ಲಿಗೆ ಹೋಗಬೇಕಾದ ಸಮಸ್ಯೆ ಇದೆ. ಸ್ಮಾರ್ಟ್ ಸಿಟಿ ಬಸ್ ಸ್ಟ್ಯಾಂಡ್ಲೇನು ತೂವನಂದೆ ಜನಕ್ಲೆಗ್ ಸಮಸ್ಯೆ ಆವೊಂದುಂಡು ಪಾಕ ದೂರು ಬೈದಂಡ. ಕೆಲವು ಬಸ್ ಸ್ಟ್ಯಾಂಡ್ ವಲಸೆ ಕಾರ್ಮಿಕರು ಗಳಸ್ವೇರೆಂದು ಗೊತ್ತಾತಂಡ ಅಕ್ಲೇನು ಅಲ್ಪಡ್ದು ಬುಡ್ಪಾವ. ಸ್ಮಾರ್ಟ್ ಸಿಟಿ ಬಸ್ ಸ್ಟ್ಯಾಂಡ್ಲೇನು ತೂವನರೆ ಕ್ರಮದಿತ್ತನ್ನುವ ಪನ್ಪೇರು ಮೇಯರ್ ಪ್ರೇಮಾನಂದ ಶೆಟ್ಟಿ. ಒಂದು ಕಡೆಯಿಂದ ನಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗುವಾಗ ಕೆಲವೊಂದು ಬಸ್ ಏನು ಶೆಲ್ಟರ್ಗಳನ್ನು ನಾವು ಈಗಾಗಲೇ ತೆರವು ಮಾಡಿದ್ದೇವೆ. ಮತ್ತು ಅದಕ್ಕೆ ವ್ಯವಸ್ಥಿತವಾದಂತಹ ಏನು ಬಸ್ ಬೇಯನ್ನು ನಿರ್ಮಾಣ ಮಾಡಿ ಆ ಬಸ್ ಶೆಲ್ಟರನ್ನು ನಿರ್ಮಾಣ ಮಾಡಬೇಕೆನ್ನುವಂಥ ದಿಸೆಯಲ್ಲಿ ಕೆಲವೊಂದು ಬಸ್ ಸ್ಟ್ಯಾಂಡ್ಗಳನ್ನು ತೆರವುಗೊಳಿಸಿರುವಂಥದ್ದು. ಅದೇ ರೀತಿ ಏನು ಬಸ್ ಸ್ಟ್ಯಾಂಡ್ಗಳು ಈಗಾಗಲೇ ನಿರ್ಮಾಣ ಆಗಿದೆ ಅದನ್ನು ಏನು ನಮ್ಮ ಕಡೆಯಿಂದ ನಿರ್ವಹಣೆ ಮಾಡುವುದಿಲ್ಲವೆನ್ನುವಂಥ ದೂರುಗಳು ಬಂದಿರ್ಬೋದು. ಇನ್ನೊಂದು ಕಡೆಯಿಂದ ಆ ಬಸ್ಸು ತಂಗುಣದಲ್ಲಿ ನಮ್ಮ ಏನು ಬೇರೆ ಬೇರೆ ವಲಸೆ ಕಾರ್ಮಿಕರು ಅದನ್ನು ತಮ್ಮ ಆಶ್ರಯಕ್ಕೆ ಅದನ್ನು ಉಪಯೋಗಿಸ್ತಾರೆ ಎನ್ನುವಂಥ ದೂರುಗಳು ಬಂದಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಹೊಸ ಬಸ್ ಶೆಲ್ಟರ್ಗಳನ್ನು ನಿರ್ಮಾಣ ಮಾಡುವ ದಿಸೆಯಿಂದ ಕೆಲವೊಂದು ಕ್ರಮಗಳನ್ನು ನಮ್ಮ ನಗರ ಪಾಲಿಕೆ ಈಗಾಗಲೇ ತೆಗೆದುಕೊಂಡಿದೆ. ಶಾಲಾ ಕಾಲೇಜುಗಳು ಶುರುವಾಗುವ ಸಂದರ್ಭದಲ್ಲಿ ಬಸ್ ತಂಗುದಾಣದ ಭಾಳ ಅಗತ್ಯತೆ ಇದೆ. ಅದು ಕೂಡ ವಿಪರೀತ ಮಳೆ ಇರುವ ಸಂದರ್ಭದಲ್ಲಿ ಸರಿಸುಮಾರು ಇನ್ನು ಡಿಸೆಂಬರ್ವರೆಗೆ ಮಳೆಯೂ ಕೂಡ ಇರುವಂಥ ನಿಟ್ಟಿನಲ್ಲಿ ಈಗಾಗಲೇ ಬೇಡಿಕೆಗಳು ಬಂದಿದೆ. ತಕ್ಷಣ ಬಸ್ ಶೆಲ್ಟರ್ಗಳನ್ನು ನಿರ್ಮಾಣ ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಇದನ್ನು ನಾವು ಕ್ರಮಗಳನ್ನು ತಗೊಳ್ತೇವೆ. ನಿನ್ನೆ ನಿರ್ಧಾರ ಆಗಿದೆ. ಅದಕ್ಕೊಂದು ತಂಡ ಮಾಡಿ ಎಲ್ಲೆಲ್ಲಿ
ಬಸ್ ಬೇಗಳನ್ನು ನಿರ್ಮಾಣ ಮಾಡಬೇಕೆನ್ನುವಂಥದ್ದು ನಿರ್ಧಾರವನ್ನು ತಗೊಂಡು ಕದ್ರಾ, ಕೆಪಿಟಿ, ಪಚ್ಚನಾಡಿ, ದೇವಿನಗರ, ನಂತೂರು, ಪದವು ಇಂಚ ಪಾಕ ಬಸ್ ಸ್ಟ್ಯಾಂಡ್ಲು ಪ್ರಯೋಜನ ಗಿಜ್ಜೆ ನಂತುರುಡು ಕೈತಲು ಮೂಜಿ ಬಸ್ ಸ್ಟ್ಯಾಂಡ್ಲೇನು ಕಟ್ಟುದಂಡ ಜನಪ್ರತಿನಿಧಿಲು ಅಧಿಕಾರಿಲು ರಾಜಮಾರ್ಗ ಪ್ರಾಧಿಕಾರದ ಇಂಜಿನಿಯರ್ಲೆನ ಜವಾಬ್ದಾರಿದಾಂತಿ ಕಾರ್ಯಗೂ ಉಂದೊಂಜಿ ಉದಾರ್ಮೆ ಆದುಂಡೋ. ಬಂದರು ಪ್ರಾಥಮಿಕ ಆರೋಗ್ಯ ಕೇಂದ್ರಗೂ ಸಂಬಂಧಪಟ್ಟದು ಶನಿವಾರ ಕುಡ್ಲದ ಮಿನಿ ವಿಧಾನಸೌಧಡು ಮಾತ್ರೆಗ್ಲ ಆರ್ಟಿಪಿಸಿಆರ್ ಪರೀಕ್ಷೆ ನಡಪಾಯಿರ. ಕಂದಾಯ ಇಲಾಖೆ, ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಇಲಾಖೆದ ಈ ಅಭಿಯಾನಡು ದಿನನಿತ್ಯ 10,000 ಜನ ಮುಟ್ಟಲ ಆರ್ಟಿಪಿಸಿಆರ್ ಪರೀಕ್ಷೆ ನಡಪಾವಣೆಂದು ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಅಧಿಕಾರಿ ತೆರಿಪಾದೆರ. ಕುಡ್ಲದ ಮಿನಿ ವಿಧಾನಸೌಧಡು ಶನಿವಾರ ಮಾತೆರೆಗ್ಲ ಆರ್ಟಿಪಿಸಿಆರ್ ಪರೀಕ್ಷೆಲೇನು ನಡಪಾಯಿರ. ದಿನನಿತ್ಯ 10,000 ಜನಕ್ಕೂ ಆರ್ಟಿಪಿಸಿಆರ್ ಪರೀಕ್ಷೆಲೇನು ನಡಪಾವುದುಂಡು ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಅಧಿಕಾರಿಲು ಮಾಧ್ಯಮಗೂ ತೆರಿಪಾಯಿರ. ಕಂದಾಯ ಇಲಾಖೆ, ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಇಲಾಖೆದ ಒಟ್ಟು ಸೇರಿಗೆಡು ವಿಶೇಷ ಕೋವಿಡ್ ಪರೀಕ್ಷೆನು ಮಲ್ತಂಡ. ಬಂದರು ಪ್ರಾಥಮಿಕ ಆರೋಗ್ಯ ಕೇಂದ್ರಗೂ ಸಂಬಂಧಪಟ್ಟದು ಈ ಪರಿಸರಡು ವಿಶೇಷ ಪರೀಕ್ಷೆ ಮಲ್ತೊಂದುಂಡು. ಪ್ರತಿಯೊಂಜಿ ಇಲ್ಲಡು ಪರೀಕ್ಷೆ ಮಲ್ಪುನವು ಇತ್ತೆದ ಸ್ಥಿತಿಟ್ ಕಷ್ಟ ಆಯ್ನಿಡ್ದವ್ರ ಸಾರ್ವಜನಿಕರ್ನ ಆರೋಗ್ಯ ಕಾತುನರೆಗಾದು ಈ ಪರೀಕ್ಷಾ ಅಭಿಯಾನ ಮಲ್ತದಂದು ಕಂದಾಯ ನಿರೀಕ್ಷಕರು ಪ್ರಸನ್ನ ಕುಮಾರ್ ಪಕ್ಕಳ ಮಾಧ್ಯಮಗೂ ತೆರಿಪಾದೆರ. ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಇಂಥ ಕ್ಯಾಂಪನ್ನು ಏರ್ಪಡಿಸುವುದರ ಮೂಲಕ ಜನರಿಗೆ ಹೆಚ್ಚಿನ ಇದರ ಬಗ್ಗೆ ಒಂದು ಪ್ರಚಾರ ಸಿಗ್ತದೆ. ಮಾತ್ರ ಅಲ್ಲ, ಅವರ ಆರೋಗ್ಯವನ್ನು ಮಾತ್ರವಲ್ಲ, ಅವರ ಕುಟುಂಬದ ಆರೋಗ್ಯವನ್ನು ಮತ್ತು ಸಾರ್ವಜನಿಕ ಆರೋಗ್ಯವನ್ನು ಕೂಡ ಕಾಪಾಡುವಲ್ಲಿ ಇದು ಹೆಚ್ಚಿನ ಒಂದು ಯಶಸ್ವಿ ಆಗ್ತದೆ ಅಂತ ಹೇಳುವ ಒಂದು ದೃಷ್ಟಿಕೋನ ಇಟ್ಟುಕೊಂಡು ನಾವು ಈ ದೊಡ್ಡ ಒಂದು ಬೃಹತ್ತರವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಸಾರ್ವಜನಿಕರು ಕೂಡ ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಬರುವ ಎಲ್ಲ ಇಲಾಖೆಗಳು ಇಲ್ಲಿ ನಮ್ಮ ಈ ಮಿನಿ ವಿಧಾನಸೌಧದಲ್ಲಿ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟವರು ಬರ್ತಾರೆ, ಸರ್ವೆಗೆ ಸಂಬಂಧಪಟ್ಟ ಜನರು ಬರ್ತಾರೆ, ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಪೆನ್ಷನ್ ಮತ್ತು ಇತರ RTC ಇತರ ಕಾರ್ಯಕ್ರಮಗಳಿಗೆ ಕೂಡ ಜನ ಸಾಮಾನ್ಯರು ಬರ್ತಾ ಇರ್ತಾರೆ. ಅವರಿಗೆಲ್ಲರಿಗೂ ನಾವು ಇದನ್ನು ಟೆಸ್ಟ್ ಮಾಡಿಸಿ ಒಳಗೆ ಹೋಗಿ ಅಂತ ಹೇಳುವ ಒಂದು ವಿಧಾನ, ಅದರ ಅವಶ್ಯಕತೆಯನ್ನು ಅವರಿಗೆ ಮನದಟ್ಟು ಮಾಡಿಕೊಂಡು ಜನರನ್ನು ನಾವು ಅದಕ್ಕೆ ಒಪ್ಪಿಸಿ ಈ ಕೆಲಸವನ್ನು ಮಾಡ್ತಾಯಿದ್ದೇವೆ. ಕೊರೋನಾ ಮಹಾಮಾರಿ ಅವ್ವೇತೋ ಜನಕ್ಲಿನ ಜೀವದೇದನ ಕೊರೋನಾ ಸೀಕಡು ತೀರಂಡ ಪುಣತ ಅಕೀರಿದ ಕೀರಿಯಗ್ ಬರ್ಪುನಕ್ಲೆಗ್ಲ ಕೊರೋನಾ ಸೀಕದ ಪೋಡಿಗೆ ಅಂಚಿನವ್ಲು ಕುಡ್ಲಡು ಪಾಕಜನ ಸಮಾಜ ಸೇವಕರು ಸ್ವಯಂ ಸೇವಕರಾದ ಕೆಲಸ ಮಲ್ತದೇರ. ಅವೇಟುವರಿ ದೇರೆಬೈಲ್ 28ನೇ ವಾರ್ಡದ ಕಾರ್ಪೊರೇಟರ್ ಗಣೇಶ್ ಕುಲಾಲ್ ಬಡವಿರ್ನ ಸಾಯಗು ಬರ್ಪುನ 6 ಕರಿನ 2 ತಿಂಗಳು 110 ಪುಣ ಪೊತ್ತವನ ಕಾರ್ಯಡು ಬೆರಿಸಾಯ ಕೊಡ್ತೆರ. ಕರಿನ ವರ್ಷದಂಚನೆ ಈ ವರ್ಷಲ ಕೊರೋನಾ ಮಹಾಮಾರಿ ಪಾಕ ಜನಕ್ಲಿನ ಜೀವ ಕೊನುತುಂಡೋ ಏತೋ ಕುಟುಂಬಲು ಕಣನೀರು ಜಪುಡಾದ ಕುಡ್ಲ ನಗರುಡು ದಿನನಿಚ್ಚಲ ಆಸ್ಪತ್ರೆಲಿನ ಪುಣತ ಶೆಡ್ಡಿಲೆಡ್ದು ಪುಣ ಮಸನುಗು ಪೋವೊಂದುಂಡೋ. ಕೊರೋನಾ ಸೀಕಡು ತೀರಿಯರಿಂದ ಸಂಬಂಧದ ಕುಲೆ ಕೈತಲು ಬರಂದಿನ ಸ್ಥಿತಿಗತಿ ಉಂಡೋ. ಅಂಚಿನವ್ಲು ಕುಡ್ಲಡು ಸಮಾಜ ಸೇವಕರು ಸಂಘ ಸಂಸ್ಥೆಲು ಪುಣ ಪೊತ್ತಾಯರೆ ಕೈ ಜೋಡ್ಸಾದ. ಸ್ವಾರ್ಥದಾಂತೆ ಕೊರೋನಾ ಸೀಕಡು ತೀರ್ನಕ್ಲಿನ ಪುಣ ಪೊತ್ತಾಯರೆ ಪುಣಿ ನಕ್ಲಿಡುವರಿ ಗಣೇಶ್ ಕುಲಾಲ್ ದೇರಬೈಲ್ 28ನೇ ವಾರ್ಡ್ದ ಕುಡ್ಲಾ ಮಹಾನಗರ ಪಾಲಿಕೆ ಸದಸ್ಯರಾದಿತ್ತೊಂದು ಬಡವೆರ್ನ ಪುಣತ ಅಕೀರಿದ ಕಿರಿಯಲೆಗ್ ಭಾರಿ ಸಾಯ ಮಲ್ತದೆರ. ಒವ್ವೆ ಪ್ರಚಾರ ಬೈಕಂದಿನ ಗಣೇಶ್ ಕುಲಾಲ್ ಕರಿನ 2 ತಿಂಗಳು 110 ಪುಣಕ್ಲೆನು ಮಸಣುಗು ಕೊನುಪಾದೆರ. ಬೋಳೂರು ಮಸಣುಡು ಕರೆಂಟ್ದ ಕಾಟುಡು ಪುಣ ಪೊತ್ತಾಯರೆ ಪುಗೆಲ್ ಕೊರ್ದು ಸ್ವಾರ್ಥದಾಂತೆ ಬೆಂತೆರ. ಒರಿ ಜನಪ್ರತಿನಿಧಿ ಮಾತ್ರ ಒಂದೇ ಸಮಾಜ ಸೇವಕಿಲ ಆದು ಪುನವು ಅಪರೂಪ. ಅಂಚಿನವ್ಲು ಗಣೇಶ್ ಕುಲಾಲ್ ಒರಿ ಮಾದರಿ ವ್ಯಕ್ತಿಯಾದ ನಮ್ಮ ಕಣ್ಣೆದುರೇ ಉಲ್ಲೆರ ಒಂದು ಪೆರ್ಮೆದ ಸಂಗತಿ.
ಚೆಂಬುಗುಡ್ಡೆದ ಹಿಂದೂ ರುದ್ರ ಭೂಮಿಗೂ ಶಾಸಕರು ಯುಟಿ ಖಾದರ್ ಇನ್ಫೋಸಿಸ್ ಸಂಸ್ಥೆಡ್ದು 1.5 ಕೋಟಿ ರೂಪಾಯಿ ಅನುದಾನ ಕನದಿರ ಮಸಣಗು ಕರೆಂಟದ ಕಾಟ ಕಟ್ಟರೆಗಾದು ಈ ಎಡ್ಡೆ ಕಾರ್ಯ ಮಲ್ತೊಂದು ಪುನಗ ಐಕೆ ಎದುರಾದು ಜಾಗೆ ಉಲೈಪಾಡ್ನ ಕುತಂತ್ರಾಂದು ಅಪಪ್ರಚಾರ ಮಲ್ತೊಂದುಲ್ಲೆರಂದು ಕಾಂಗ್ರೆಸ್ ಹಿರಿಯ ನಾಯಕರು ಈಶ್ವರ ಉಳ್ಳಾಲ ದೂರ್ದೆರ ಆರು ಈ ಬಗೆಟ್ ಸುದ್ದಿಕೂಟಡು ಪಾತಿರ್ದೆರ ಕಾಂಗ್ರೆಸ್ ಹಿರಿಯ ನಾಯಕರು ಈಶ್ವರ ಉಳ್ಳಾಲ ಶನಿವಾರ ಸುದ್ದಿಗಾರರಿಡ ಪಾತಿರ್ದು ಶಾಸಕರು ಯುಟಿ ಖಾದರ್ ತೊಕ್ಕೊಟ್ಟು ಚೆಂಬುಗುಡ್ಡೆದ ಹಿಂದೂ ರುದ್ರ ಭೂಮಿಗೂ ಕರೆಂಟದ ಕಾಟ ವ್ಯವಸ್ಥೆ ಮಲ್ಪೆರೆ ಇನ್ಫೋಸಿಸ್ ತಂಚಿನ ಸಂಸ್ಥೆಡ್ದು 1.5 ಕೋಟಿ ರೂಪಾಯಿ ಅನುದಾನ ಕನಪುನ ವಿಚಾರಗೂ ಎದುರಾದ ಭೂಮಿ ಉಲೈಪಾಡುನ ಸ್ವಲ್ಪ ಕೊರ್ಪುನವು ಎಡ್ಡೆತ್ತಂದು ಪಂಡೆರ ಯುಟಿ ಖಾದರ್ ಒರಿ ಮುಸ್ಲಿಂ ಧರ್ಮದಾರ ಆದಿತ್ತನಲ ಬಾರಿ ಉಮೇದು ದೆತ್ತೊಂದು ಚೆಂಬುಗುಡ್ಡೆ ಮಸಣಗು ಕರೆಂಟದ ಕಾಟ ಕಟ್ಟರೆ ಇನ್ಫೋಸಿಸ್ ಹಿಡಿದು 1.5 ಕೋಟಿ ರೂಪಾಯಿ ಅನುದಾನ ಕನದೆರ ಆಂಡ ಕೆಲವಿರು ರಾಜಕೀಯ ಬೊಕ್ಕ ವೈಯಕ್ತಿಕ ಪ್ರತಿಷ್ಠೆಗಾದ ಭೂಕಬಳಿಕೆಂದು ಅಪಪ್ರಚಾರ ನಡಪಾದ ಕೆಪ್ಪುಗುಪ್ಪು ಉಂಡು ಮಲ್ತೊಂದುಲ್ಲೆರ ಉಪ್ಪುನ 1.5 ಕೋಟಿ ಅನುದಾನೋಡು ಇತ್ತೆದ ಕನಕದ ಕಾಟದ ಕೈತಲಡೆ ಕರೆಂಟದ ಕಾಟ ಕಟ್ಟೊಲಿ ಕೈತಲ್ದ ಪುಣಕಂಪುನ 45 ಸೆಂಟ್ಸ್ ಜಾಗೀಡ್ ಕಟ್ಟುನೆಂದಾಂಡ 5 ಲಕ್ಷ ರೂಪಾಯಿಡ್ಲ ಹೆಚ್ಚ ಅಗತ್ಯ ಉಂಡುಂದು ಕಂಪನಿ ಮುಖ್ಯಸ್ಥರು ಪಂತೆರ ಉಳ್ಳಾಲದ ಇತಿಹಾಸೊಡೆ ವಾ ನಾಯಕೆಲ ರುದ್ರಭೂಮಿಗೂ ಈತಮಲ್ಲ ಅನುದಾನ ಕನದಜೆರ ಆಂಡಲ ಭೂಕಬಳಿಕೆಂದು ಪೊಕ್ಕಡೆ ಸುದ್ದಿಲಕ್ಕಾದ ಶಾಸಕೆ ಕಾದರ್ರೇನು ದೆರ್ತು ಪತ್ತುನವು ಸರಿಯತ್ತಂದು ಈಶ್ವರ ಉಳ್ಳಾಲ ಪಂಡೆರ ಶಾಸಕರು ಮುಸ್ಲಿಮರಾಗಿದ್ದರೂ ಹಿಂದೂ ರುದ್ರಭೂಮಿಗೆ ಚಿತಾಗಾರವನ್ನು ತಂದದ್ದು ಯಾವುದೇ ಬೇರೆ ಸಮುದಾಯದವರಲ್ಲ. ಈಗ ಏನು ನಮಗೆ ಸುದ್ದಿ ಸಿಕ್ಕಿದ್ದು ಅದು ರುದ್ರಭೂಮಿ ಅಂತ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ. ಬಹುಶಃ ಹಿಂದೂ ರುದ್ರಭೂಮಿ ಅಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕೆ ಯಾವ ಭೂಮಿ? ಸಾಧಾರಣ ಒಂದು 60-70 ವರ್ಷಗಳಿಂದ ಅಲ್ಲಿ ಭೂಮಿ ರುದ್ರಭೂಮಿ ಇದೆ. ಇದನ್ನು ಯಾರು ಪರಂಪರೆ ಮಾಡಲಿಲ್ಲ. ಹೊಸದಾಗಿ ಒಂದು ಅದಕ್ಕೆ ರೂಪವನ್ನು ಕೊಟ್ಟು ಜನರಲ್ಲಿ ಒಂದು ಭೇದವನ್ನು ಹುಟ್ಟಿಸುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಕೆಲವು ಜನರು ಹಮ್ಮಿಕೊಳ್ತಾ ಇದ್ದಾರೆ. ಬಹುಶಃ ಯಾಕೆ ಈ ರೀತಿ ಬಂತು ಎಂಬುದರಲ್ಲಿ ಒಂದು ಗೊತ್ತಾಗೋದಿಲ್ಲ. ಇದು ನಾನು ಹೇಳುವುದಾದರೆ ಇದು ಅವರ ವೈಯಕ್ತಿಕವ ಅಲ್ಲ ರಾಜಕೀಯವಂತ ಹೇಳುವುದಾಗಲಿ ಆಗುವುದಿಲ್ಲ. ಉಳ್ಳಾಲ ನಗರಸಭೆತ ಗುರ್ಕಾರ್ದಿ ಚಿತ್ರಕಲಾಕ್ಕೆ ಸದಸ್ಯರು ಶಶಿಕಲಾ ಬೊಕ್ಕ ಸುರೇಶ್ ಭಟ್ನಗರ್, ದೀಪಕ್ ಪಿಲಾರ್, ನಾಗೇಶ್ ಶೆಟ್ಟಿ, ವಸಂತ್ ಭಟ್ನಗರ್, ಕಿಶೋರ್ ಸುದ್ದಿಕೂಟಡಿತ್ತೆರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೊಕ್ಕ ಯಕ್ಷಧ್ರುವ ಫಟ್ಲಾ ಫೌಂಡೇಶನ್ ಟ್ರಸ್ಟ್ದ ಒಟ್ಟು ಸೇರಿಕೆಡ ಕುಡ್ಲಾ ಉರುವ ಸ್ಟೋರ್ದ ತುಳು ಭವನಡು ಭೂತ ಕಟ್ಟುನಕ್ಲೆಗ್ ತೆನಸು ಕಿಟ್ಟುಲಿನ ಪಟ್ಟುನ ಕಾರ್ಯಕ್ರಮ ನಡೆತದಿತ್ತಡ ಅಕಾಡೆಮಿ ಗುರ್ಕಾರ್ಯರು ದಯಾನಂದ ಕತ್ತಲ್ ಸಾರ್ ಗುರ್ಕಾರ್ಮೆಡ್ ಕುಡ್ಲಾ ನಗರದ ಡಿಸಿಪಿ ಹರಿರಾಮ್ ಶಂಕರ್ ಕಾರ್ಯಕ್ರಮ ಉದೀಪನ ಮಲ್ತೆರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೊಕ್ಕ ಯಕ್ಷಧ್ರುವ ಫಟ್ಲಾ ಫೌಂಡೇಶನ್ ಟ್ರಸ್ಟ್ದ ಒಟ್ಟು ಸೇರಿಕೆಡ್ ಭೂತಕಟ್ಟುನ ಕಲಾವಿದರಿಗೂ ಕೊರೋನಾ ಲಾಕ್ಡೌನ್ ಕಷ್ಟಕಾಲದ ಪುರ್ತುಡು ತೆನಸು ಕಿಟ್ಟಲೇನು ಪಟ್ಟುನ ಕಾರ್ಯಕ್ರಮನು ಕುಡ್ಲಾ ಉರುವ ಸ್ಟೋರ್ದ ತುಳು ಭವನ ಅಕಾಡೆಮಿ ಚಾವಡಿಡ್ ಅಟ್ಟಣೆ ಮಲ್ತದಿತ್ತೆರ. ತುಳು ಅಕಾಡೆಮಿ ಗುರ್ಕಾರ್ಯರು ದಯಾನಂದ ಕತ್ತಲ್ ಸಾರ್ ಗುರ್ಕಾರ್ಮೆಡ್ ಕುಡ್ಲಾ ನಗರದ ಒತ್ತು ಪೊಲೀಸ್ ಕಮಿಷನರ್ ಹರಿರಾಮ್ ಶಂಕರ್ ಕಾರ್ಯಕ್ರಮನು ಉದೀಪನ ಮಲ್ತೆರ. ಹರಿರಾಮ್ ಶಂಕರ್ ಪಾತಿರ್ದು ಕೊರೋನಾ ಲಾಕ್ಡೌನ್ ಉಡ್ದಾತ್ರ ಅವೇತೋ ಜನ ಕಲಾವಿದರಿಗೂ ಬೇಲೆದಾಂತೆ ಕಷ್ಟ ಆತನ ಇಂಚಿನ ಪೊರ್ತುಡು ಅಕಾಡೆಮಿ ಬೊಕ್ಕ ಫಟ್ಲಾ ಫೌಂಡೇಶನ್ ಭೂತಕಟ್ಟುನ ಕಲಾವಿದರಿಗೂ ಗುರ್ತ ಮಲ್ತದು ತೆನಸ್ದ ಕಿಟ್ಟಲೇನು ಒದಗಾದನ ಎಡ್ಡೆ ಕಾರ್ಯಕ್ರಮಕ್ಕೂ ಸೊಲ್ಮೆ ಸಂದವೆನ್ ಪಂಡೆರ. ಮಂಗಳೂರಲ್ಲಿ ತುಳುನಾಡಲ್ಲಿ ಎಲ್ಲರಿಗೂ ಒಂದು ಪರ್ಪಸ್ ಇದೆ, ಎಲ್ಲರಿಗೂ ಅಟ್ಯಾಚ್ ಆಗಿರಲಿಕ್ಕೆ ಒಂದು ಸಂಸ್ಕೃತಿ ಇದೆ, ತುಳು ಸಂಸ್ಕೃತಿ. ಇದನ್ನು ಇಡೀ ದೇಶದಲ್ಲಿ ಎಷ್ಟು ಈಗ ಮಂಗಳೂರು ಕುಡ್ಲ ಎಷ್ಟು ಕಮ್ಯುನಿಟೀಸಿಗೆ ಎಷ್ಟು ಜನರಿಗೆ ಹೀಗೆ ಹೇಳೋಕ್ಕಾಗ್ತದೆ, ನಮ್ಮ ಸಮುದಾಯ ನಮ್ಮ ಕಮ್ಯುನಿಟಿ ಕುಡ್ಲದ ಜನರು ನಮ್ಮ ತುಳುವೇರು ಅಂತ ಹೇಳಲಿಕ್ಕೆ ಈ ರೀತಿಯಲ್ಲಿರುವಂಥ ಒಂದು ಇಷ್ಟು ಸಣ್ಣ ಏರಿಯಾದಲ್ಲಿ ಇಷ್ಟು ಹೈ ಅಮೌಂಟ್ ಆಫ್ ಇಷ್ಟು ಹೆಚ್ಚಿನ ಮಟ್ಟದಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸು ಕಲ್ಚರ್ ಇರುವಂಥದ್ದು ಇಡೀ ದೇಶದಲ್ಲಿ ಎಲ್ಲೂ ಇರಲಿಕ್ಕಿಲ್ಲ. ಯಕ್ಷಧ್ರುವ ಫಟ್ಲಾ ಫೌಂಡೇಶನ್ದ ತಾಪಕಿರು ಭಾಗವತಿರಾದುಪ್ನ ಪಟ್ಲಾ ಸತೀಶ್ ಶೆಟ್ರು ಪಾತಿರ್ದು ಟ್ರಸ್ಟ್ದ ಉದ್ದೇಶ ಬೊಕ್ಕ ಕಾರ್ಯಕ್ರಮಲಿನ ಬಗೆಟ್ಟು ತೆರಿಪಾಯಿರು.
ಇದು ಆಹಾರದ ಕಿಟ್ ಅಂತ ಹೇಳಿದ್ರೆ ಕೇವಲ ಸಂಖ್ಯೆಗೋಸ್ಕರ ನಾವು ಕೊಡ್ತಾ ಇದ್ದೇವೆ ಎಂಬುದಾಗಿ ಯಾರು ತಿಳ್ಕೋಬಾರದು. ಸಾಧಾರಣವಾಗಿ ಒಬ್ಬ ಕಲಾವಿದರಿಗೆ ಒಂದು ಸಣ್ಣ ಕುಟುಂಬ, ಒಂದು 4-5 ಜನ ಕುಟುಂಬಕ್ಕೆ ಒಂದು ತಿಂಗಳಿಗೆ ಆಗುವಷ್ಟು ಆಹಾರದ ಕಿಟ್ಟನ್ನು ನಾವು ಕೊಡಬೇಕೆಂಬುದು ನಮ್ಮ ಫೌಂಡೇಶನ್ ಎಲ್ಲ ಪದಾಧಿಕಾರಿಗಳ ಆಶೆ ಆಗಿತ್ತು. ಹಾಗಾಗಿ ನಾವು ಅದರ ಬಗ್ಗೆ ಗಮನ ಹರಿಸಿಕೊಟ್ಟಿದ್ದೇವೆ. ಈ ಸಲ ಅದಕ್ಕಿಂತ ಹೆಚ್ಚು ಅಂದರೆ ಕೇವಲ ಯಕ್ಷಗಾನ ಕಲಾವಿದರು ಮಾತ್ರ ಅಲ್ಲದೆ ನಾಟಕ ರಂಗದ ರಂಗಭೂಮಿಯ ಕಲಾವಿದರು ಹಾಗೂ ದೈವದ ನರ್ತನದ ಪಾತ್ರಿಗಳು ಎಷ್ಟು ಕಷ್ಟದಲ್ಲಿದ್ದಾರೆ ಈ ಪರಿಸ್ಥಿತಿ ನಮಗೆಲ್ಲರಿಗೂ ಗೊತ್ತೇ ಇದೆ. ಕಲಾವಿದರು ಎನ್ನುವಾಗ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು. ಬಿನ್ನಿರ್ನ ಸೇರಿಗೆಡು ಭೂತಕಟ್ಟುನ ಕಲಾವಿದರಿಗೂ ತೆನಸು ಕಿಟ್ಟಲೇನು ಪಟ್ಟಿಯರ ತಯ್ಯಾನಂದ ಕತ್ತಲ್ ಸಾರ್ ಗುರ್ಕಾರ್ಮಿದ ಭಾಷಣ ಮಲ್ತೆರ ನರಮಾನಿ ಒಂದು ಎಡ್ಡೆ ಸಂಕಲ್ಪ ಮಲ್ತೇನಂತ ಆ ಎಡ್ಡೆ ಸಂಕಲ್ಪದ ಒಟ್ಟಿಗೆ ಎಡ್ಡೆ ಜನರು ಸೇರಿದೇರು ಪಂಪನಿಟ್ಟು ಈ ಪಟ್ಲ ಫೌಂಡೇಶನ್ ಸಾಕ್ಷಿ ಐದು ಕೂಡ ಅದಕ್ಕೆ ಸಮರ್ಥವಾಯಿನ ಚಿಂತನ ಕಾರ್ಯದರ್ಶಿ, ಸಮರ್ಥವಾಯಿನ ಚಿಂತನ ಕೋಶಾಧಿಕಾರಿ, ಸಮರ್ಥವಾಯಿನ ಚಿಂತನ ಕೂಟ ನಮ್ಮ ಪಂಪನೆ ಪಟ್ಲ ಫೌಂಡೇಶನ್ ಎಂಚಿನ ಪೂರ ಕೂಟ ಉಂಟ ಅಕುಲು ಪೂರ ನಿಸ್ಪೃಹೇರಾದ ತನ್ನ ನೆಕ್ ಪರಿಪೂರ್ಣ ತೊಡಗಿಸಬೇಕು. ಮಾಧ್ಯಮ ಕುದುರೆ ಪ್ರತಿಯೊಂದು ಸದಸ್ಯರ ಪರಿಪೂರ್ಣವಾದ ನಿಸ್ಪೃಹರಾದ ತೊಡಗಿಸಿಟ್ಟು ಪಟ್ಲ ಫೌಂಡೇಶನ್ ವಿಶ್ವದಾದ್ಯಂತ ಈ ಚಿಂತನೆ ಎಡ್ಡೆ ಕರ್ಜೆ ಮಾಡ್ತಾರೆ ಅವು ಸೋಪಾನ. ನಮ್ಮ ಕುಡ್ಲಾ ಟಿವಿ ಚಾನೆಲ್ದ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ ಬೊಕ್ಕ ಕದ್ರಾ ನವನೀತ ಶೆಟ್ಟಿ ಪಾಲ್ದೆ ತೊಂಡೆರ. ಪಿರಾಕದ ಭಾಷೆಲೆಡು ಪಂಚದ್ರಾವಿಡ ಭಾಷೆಲೆಡು ಒಂಜಿ ತುಳು ಭಾಷೆದ ಕಡೀರ್ದ ಆನ್ಲೈನ್ ಡಿಕ್ಷನರಿ ಕೊಪ್ಪರಿಗೆ ಶುಕ್ರವಾರ ಬಿಡುಗಡೆ ಆತಂಡ. ಜೈ ತುಳುನಾಡು ಸಂಘಟನೆದ ಉಮೇದಿಡು ಸುಮಂತ ಹೆಬ್ರಿಯರ್ನ ಆಪ್ ಬುಳಿಚಿಲಿಡು ತಯಾರು ಮಲ್ತದಿನ ಕೊಪ್ಪರಿಗೆಡು 1200 ತುಳು ಶಬ್ದಲು ತುಳು ಬೊಕ್ಕ ಕನ್ನಡ ಲಿಪಿಟುಂಡು. ಪಿರಾಕದ ಭಾಷೆಲೆಡು ಒಂಜಿ ದ್ರಾವಿಡ ಭಾಷೆ ತುಳುತ ಕಡೀರ್ದ ಆನ್ಲೈನ್ ನಿಘಂಟು ಡಿಕ್ಷನರಿ ಕೊಪ್ಪರಿಗೆ ಆನ್ಲೈನ್ ಎಡು ತಿಕ್ಕುಂಡು. ತುಳು ಲಿಪಿಟೆ ತುಳು ಉಚ್ಚಾರಗು ತೆರಿಪಾವ್ನ ಡಿಕ್ಷನರಿ ಸುರುತ ಸರ್ತಿ ತಯಾರಾತಂಡು. ಜೈ ತುಳುನಾಡು ಸಂಘಟನೆದ ವಿಶೇಷ ಉಮೇದಿಡು ತಯಾರಾಯಿನ ಈ ಡಿಕ್ಷನರಿಡು ಇತ್ತೆ ತುಳು ಭಾಷೆದ 1200 ಶಬ್ದಲೆಗು ಅರ್ಥ ತಿಕ್ಕೊಂಡು ದೆಕ್ 40 ಶಬ್ದ ಸೇರಿರುಂಡು. ಶಬ್ದಲು ತುಳು ಲಿಪಿ ಬೊಕ್ಕ ಕನ್ನಡ ಲಿಪಿಟ್ಲಾ ತಿಕ್ಕೊಂಡು ಅರ್ಥ ವಿವರ ಚಿತ್ರ ಸೇರ್ದು ಕನ್ನಡ, ಇಂಗ್ಲಿಷ್, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಭಾಷೆಲೆಡ್ಲ ತಿಕ್ಕುಂಡು. ಉಚ್ಚಾರ ಮಲ್ಪುನ ಕ್ರಮಲ ತೆರಿಪಾದನು. ಒಂದು ಬಜಿ ಅರ್ಥಕೋಶ ಮಾತ್ರ ಆದಿಪ್ಪಂದೆ ಶಬ್ದ ಉಚ್ಚಾರದ ಕೋಶಲ ಆದ ಗಳಸೊಲಿ. ಆಜಿ ತಿಂಗಳುಡ್ದು ತುಳು ಆನ್ಲೈನ್ ಡಿಕ್ಷನರಿ ಕಾರ್ಯ ನಡತೊಂದಿತ್ತದು 1 ತಿಂಗಳುಡ್ದಿಂಚ ರಬಸೊಡು ಸಾಗದಂಡ. ಜೈ ತುಳುನಾಡು ಸಂಘದ ಮಾತಾ ಸದಸ್ಯರು ಈ ನಿಘಂಟು ಕಟ್ಟುನ ಕಾರ್ಯುಡು ಪುಣೆತೆರ. ಆಪ್ ಬಿಳುಚಿಲು ಮಲ್ತಿನ ಸುಮಂತ್ ಹೆಬ್ರಿ ಒಂದೇಕಾದು ಹೆಚ್ಚಿಗೆ ಒತ್ತು ಕೊರ್ದು ಕೆಲಸ ಮಲ್ತದಿರಂದು ಗುರ್ಕಾರೆ ಸುದರ್ಶನ್ ಸುರತ್ಕಲ್ ಪಂತೆರ. www.jaitulunadu.in ಪನ್ಪುನ ವೆಬ್ಸೈಟ್ಗೆ ಪೋದು ಗೂಗಲ್ ಇಡು ಲಾಗಿನ್ ಆಂಡ ಕೊಪ್ಪರಿಗೆ ಆನ್ಲೈನ್ ಡಿಕ್ಷನರಿ ತಿಕ್ಕೊಂಡು. ಬಂಟ್ವಾಳ ತಾಲೂಕು ದೇವಸ್ಯ ಪಡೂರು ಗ್ರಾಮದ ನೂಜೆ ಮುರಾಯಿದೊಟ್ಟು ಮಾರ್ಗದ ಅಭಿವೃದ್ಧಿ ಕೆಲಸ ಕಾಲು ಭಾಗದಾತ ಮುಗಿತಿದೇರ. ಇತ್ತೆ ಬಾಕಿ ಕಾಂಕ್ರೀಟ್ ಕಾಮಗಾರಿ ಬಗೆಟ್ ಜನ ಕಾತೊಂದುಲ್ಲೇರ. ಕಾಲು ಭಾಗದಾತ ಕೆಲಸ ಮುಗಿತಿನ ಕಾರ್ಮಿಕರಿಗೂ ಈ ಯೋಜನೆ ಕಾರ್ಯರೂಪಗೂ ಬರೆಯರೆ ಕಾರಣಾಯನ ಶಾಸಕರು ರಾಜೇಶ್ ನಾಯ್ಕ್ ಬೊಕ್ಕ ಕಾಮಗಾರಿಗೂ ಪುಣಿ ನಂಚಿನ ಸಂಪತ್ ಸನಿಲ್ ಅಲ್ಲಿಪಾದೆ ಮೊಕ್ಲಿಗೂ ಗ್ರಾಮದ ಜನಕಲು ಸೊಲ್ಮೆ ಸಂದಾದಿರ. ಬಂಟ್ವಾಳ ತಾಲೂಕು ದೇವಸ್ಯ ಪಡೂರು ಗ್ರಾಮದ ನೂಜೆ ಮುರಾಯಿದೊಟ್ಟು ಮಾರ್ಗದ ಕೆಲಸ ಕಾಲು ಭಾಗದಾತ ಪಂಡ ಸುಮಾರು 340 ಮೀಟರ್ ದಾತ ಮುಗಿದಂಡ. ನನ್ನ ಬಾಕಿ ಕಾಮಗಾರಿ ಯೋಜನೆ ನಡಪಾವನೇನು ಜನಕುಲು ಎದುರುತು ಒಂದುಲ್ಲೆರ. ಊರ್ದ ಜನಕುಲಿನ ಮುಖ್ಯ ಬೇಡಿಕೆ ಮೂಲಭೂತ ಸೌಕರ್ಯಲಿಡು ಒಂಜಿ ಈ ಕಾಂಕ್ರೀಟ್ ಮಾರ್ಗದ ಕೆಲಸ ಮಲ್ತಿನ ಕೆಲಸದಕ್ಲೇಗ. ಈ ಕೆಲಸ ಕಾರ್ಯರೂಪಗೂ ಬರಿಯರೆ ಸಾಕಾರ ಕುರ್ನ ಶಾಸಕರು ರಾಜೇಶ್ ನಾಯ್ಕ್ ಉಳಿಪಾಡಿ ಗುತ್ತು ಬೊಕ್ಕ ಸಂಪತ್ ಸನಿಲ್ ಅಲ್ಲಿಪಾದೇರ್ನ ಪುಣೆಪಾಟಿಕೆ ಬೊಕ್ಕ ಕೆಲಸ ಮುಖ್ಯ ಆದಿತ್ತದು ಮೊಕ್ಲಿಗ್ ಮಾತ ಊರ್ದ ಜನಕುಲು ಸೊಲ್ಮೆ ಸಂದಾದೆರ. ಬಾಕಿ ಕೆಲಸ ಆಯ್ನಾತ್ ಬೇಗ ಅವಡಂದು ಮಾತಿರ್ಲ ಬೈಕದೆರ.
ಇತ್ತೆ ಕುಡೋರ ಇನಿತ ಮಲ್ಲ ಸುದ್ದಿಲು. ಮಾಧ್ಯಮ ಸ್ವಾತಂತ್ರ್ಯಗೂ ಇಡೀ ತಾನು ಮರ್ಯಾದೆ ಕೊರ್ಪೆ ಆಂಡ ವಿರೋಧಿಲಿನ ಕುತಂತ್ರಗೂ ಬೂರ್ದು ತಪ್ಪು ಮಾಹಿತಿ ಪ್ರಸಾರ ಮಲ್ಪರೆ ಬಲ್ಲಿ ಕೇಂದ್ರ ಮಂತ್ರಿ ಸದಾನಂದ ಗೌಡ್ರು. ತುಳು ಕನ್ನಡ ಲಿಪಿಟ್ಟು 1200 ತುಳು ಶಬ್ದಲು ಜೈ ತುಳುನಾಡು ಸಂಘದ ನಿಲೆಟ್ಟು ಕಡೀರ್ದ ಆನ್ಲೈನ್ ಡಿಕ್ಷನರಿ ಕೊಪ್ಪರಿಗೆ ಬಿಡುಗಡೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೊಕ್ಕ ಯಕ್ಷಧ್ರುವ ಫಟ್ಲ ಫೌಂಡೇಶನ್ ಟ್ರಸ್ಟ್ ದ ನಿಲೆಟ್ಟು ಭೂತಕಟ್ಟುನ ಕಲಾವಿದರಿಗೂ ತೆನಸು ಕಿಟ್ಟುಲಿನ ಪಟ್ಟುನ ಕಾರ್ಯಕ್ರಮ. ಕುಡ್ಲಾ ನಗರಡು ಜನಕ್ಲೆಗೂ ಪ್ರಯೋಜನದಾಂತಿನ ಬಸ್ ಸ್ಟ್ಯಾಂಡ್ಲು ಸ್ಮಾರ್ಟ್ ಸಿಟಿ ಯೋಜನೆಡು 4 ಕೋಟಿ 80 ಲಕ್ಷ ರೂಪಾಯಿ ಖರ್ಚಿಡು ಕಟ್ಟದು 22 ಬಸ್ ಸ್ಟ್ಯಾಂಡ್ಲು ಒಂಜಿ ವರದಿ. ಇಡೆಗು ಇನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ಸೊಲ್ಮೇಲ್.